ಇದುವರೆಗೂ ಪ್ರಪಂಚದಲ್ಲಿಯೇ ವೇಗದ ಓಟಗಾರ ಯಾರು ಎಂದು ಕೇಳಿದರೆ ನಾವೆಲ್ಲರೂ ಹುಸೇನ್ ಬೋಲ್ಟ್ ಎನ್ನುತ್ತಿದ್ದೆವು. ಆದರೆ ಈ ದಾಖಲೆಯನ್ನ ಇದೀಗ ನಮ್ಮ ತುಳುನಾಡ ಯುವಕ ಮುರಿದಿದ್ದಾರೆ. ಹೌದು, ಇವರು ಮೂಡಬಿದ್ರೆಯ ಅಶ್ವತ್ಥಪುರ ನಿವಾಸಿ ಶ್ರೀನಿವಾಸ ಗೌಡ. ಹುಸೇನ್ ಬೋಲ್ಟ್ ಅವರು ಹೋಲಿಕೆ ಮಾಡ್ತಿದ್ದಾರೆ. ಅವರಷ್ಟು ನಾವು ಉಳ್ತಿಲ್ಲ. ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿರುವ ತುಳುನಾಡು ಇಂದಿಗೂ ಎಲ್ಲ ಆಚರಣೆಗಳನ್ನು ವೈಭವಪೂರ್ಣವಾಗಿ ನಡೆಸಿಕೊಂಡು ಬರುತ್ತಿದೆ. ಅದರಲ್ಲೂ ಕರಾವಳಿಗರ ಮೆಚ್ಚಿನ ಕ್ರೀಡೆ ಎಂದರೆ ಅದು ಕಂಬಳ. ಅಂತೆಯೇ ಮುಲ್ಕಿ ಐಕಳದಲ್ಲಿ ನಡೆದ ಕಂಬಳದಲ್ಲಿ ಶ್ರೀನಿವಾಸ್ ಭೂತಾಯಿಗೆ ನಮಿಸಿ ಕೋಣಗಳೊಂದಿಗೆ ಕಂಬಳದ ಗದ್ದೆಗಿಳಿದರು. ಕರಾವಳಿ ಜಿಲ್ಲೆಯ ಕೆಸರಲ್ಲಿ ಓಡುವುದು, ಅವರು ಅಥ್ಲೆಟಿಕ್ ಗ್ರೌಂಡಲ್ಲಿ ಓಡುವವರು. ಮಿಂಚಿಗಿಂತ ವೇಗವಾಗಿ 13.6 ಸೆಕೆಂಡುಗಳಲ್ಲಿ 142.5 ಮೀಟರ್ ಕ್ರಮಿಸಿ ಒಂದು ಹೊಸ ದಾಖಲೆ ಸೃಷ್ಟಿಸಿದರು. ಅವರು ಇಲ್ಲಿ ಬಂದು ಓಡಲಿಕ್ಕೆ ಆಗಲ್ಲ, ಕೆಸರು ಗದ್ದೆಯಲ್ಲಿ ಓಡಲಿಕ್ಕೆ ಆಗಲ್ಲ ಅವರಿಗೆ. ನಾವು ಕೆಸರಲ್ಲಿ ಓಡೋದು, ನಮ್ಗೆ ಎಲ್ಲಿ ಓಡಲಿಕ್ಕೆ ಆಗಲ್ಲ. ನಿರಂತರ ತರಬೇತಿಗಳೊಂದಿಗೆ ಹುಸೇನ್ ಬೋಲ್ಟ್ 2009 ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಸುಸರ್ಜಿತ ಟ್ರ್ಯಾಕ್ ಮೈದಾನದಲ್ಲಿ ಸ್ಪೈಕ್ ಶೂ ಬಳಸಿ 100 ಮೀಟರ್ ದೂರವನ್ನು ಕ್ರಮಿಸಿದ್ದು 9.58 ಸೆಕೆಂಡುಗಳಲ್ಲಿ. ಆದರೆ ನಮ್ಮ ಕಂಬಳ ವೀರ ಯಾವುದೇ ಸ್ಪೋರ್ಟ್ಸ್ ಶೂ ಧರಿಸಿರಲಿಲ್ಲ. ಕಾಲು ಹಾಕಿದರೆ ಹೂತು ಹೋಗುವ ಗದ್ದೆ. ಮುಂದೆ ಕೋಣಗಳು ಓಡುವಾಗ ಹಾರುವ ನೀರಿನ ರಭಸಕ್ಕೆ ಎದೆಕೊಟ್ಟು 100 ಮೀಟರ್ ದೂರವನ್ನು ಕೇವಲ 9.55 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ಇದರಿಂದ ವಿಶ್ವವಿಖ್ಯಾತ ಹುಸೇನ್ ಬೋಲ್ಟ್ ಅವರನ್ನು 0.03 ಸೆಕೆಂಡುಗಳಿಂದ ಹಿಂದಿಕ್ಕಿ ತುಳುನಾಡಿನ ಹುಸೇನ್ ಬೋಲ್ಟ್ ಎಂಬ ಹೆಸರಿಗೆ ಪಾತ್ರರಾಗಿದ್ದಾರೆ. ತುಳುನಾಡು ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಮತ್ತು ಇದರಿಂದಲೇ ಪ್ರಸಿದ್ಧಿಯಾಗುತ್ತಿದೆ. ಹೀಗಿರುವಾಗ ಕರಾವಳಿಯ ಕಂಬಳವನ್ನು ಉಳಿಸುವುದಕ್ಕಾಗಿ ನಾವು ಶ್ರಮಿಸೋಣ. ಜೈ ತುಳುನಾಡು, ಜೈ ಕಂಬಳ.